ಪ್ರಗತಿ ರೂಪ ಚಾನಲ್ಗೆ ಸ್ವಾಗತ. ಮೇ 21ರಿಂದ ಮೇ 25ರವರೆಗಿನ ಪ್ರಮುಖ ಘಟನೆಗಳು. ಭಾರತದ ಮಾಜಿ ಪ್ರಧಾನಮಂತ್ರಿಯಾದ ರಾಜೀವ್ ಗಾಂಧಿ ಅವರನ್ನು ಚೆನ್ನೈನ ಪೆರಂಬೂರಿನಲ್ಲಿ 21 ಮೇ 1991 LTT ಉಗ್ರರು ಹತ್ಯೆ ಮಾಡಿದರು. ಇದರ ವಿರೋಧವಾಗಿ ಮೇ 21ನ್ನು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧ ದಿನವೆಂದು ಆಚರಿಸಲಾಗುತ್ತದೆ. LTT ಎಂಬುದು ಲಿಬರೇಷನ್ ಟೈಗರ್ ಆಫ್ ತಮಿಳ್ ಎಲೆಮ್ ಆಗಿದ್ದು, ಇದು ಮೇ 5, 1976ರಲ್ಲಿ ಸ್ಥಾಪನೆಯಾಗಿದ್ದು, ನಾಯಕ ಪ್ರಭಾಕರನ್ ಪೇಳೆಯಾಗಿದ್ದರು. ಮೇ 21ನ್ನು ರಾಷ್ಟ್ರೀಯ ಚಹಾದ ದಿನ ಎಂದು ಆಚರಿಸಲಾಗುತ್ತದೆ. ಇದನ್ನು FAO ಆದ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಫ್ ಯುನೈಟೆಡ್ ನೇಷನ್ಸ್ 2005ರಿಂದ ದೆಹಲಿಯಲ್ಲಿ ಆಚರಿಸಲಾಗುತ್ತಿದ್ದು, ಚಹಾದ ಉತ್ಪಾದನೆಯಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದ್ದರೆ ಭಾರತವು 2ನೇ ಸ್ಥಾನವನ್ನು ಪಡೆದಿದೆ. ಯುನೆಸ್ಕೋ ಪಾರಂಪರಿಕ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಭಾರತದ 6 ಐತಿಹಾಸಿಕ ಸ್ಥಾನಗಳನ್ನು ಪಡೆದುಕೊಂಡಿವೆ. ಅದರಲ್ಲಿ ಮಧ್ಯಪ್ರದೇಶದ ಸಾತ್ಪುರ್ ಹುಲಿ ಮೀಸಲು ಪ್ರದೇಶ, ಮಹಾರಾಷ್ಟ್ರದ ಮರಾಠ ಮಿಲಿಟರಿ ಪರಂಪರೆ ಕಟ್ಟಡ, ಮಧ್ಯಪ್ರದೇಶದ ನರ್ಮದಾ ನದಿ ಕಣಿವೆ ಬಯಲು, ತಮಿಳುನಾಡಿನ ಕಾಂಚೀಪುರಂ ದೇವಾಲಯಗಳು, ಉತ್ತರ ಪ್ರದೇಶದ ವಾರಣಾಸಿ ನದಿ ಬಯಲು, ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ನವಶಿಲಾಯುಗದ ಕಾಲಘಟ್ಟದ ಮೃತಪಟ್ಟವರ ಅಂತ್ಯ ಸಂಸ್ಕಾರ ಸ್ಥಳವು ಒಂದಾಗಿದೆ. ಯುನೆಸ್ಕೋ ಪ್ರಸ್ತುತ ಮುಖ್ಯಸ್ಥರು ಆಡ್ರಿಯಾ ಜೋಲೆ ಆಗಿದ್ದು, ಯುನೆಸ್ಕೋ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಇದು 16 ನವೆಂಬರ್ 1945ರಲ್ಲಿ ಸ್ಥಾಪನೆಯಾಯಿತು. ಚಿಪ್ಕೋ ಚಳವಳಿಯ ನಾಯಕರಾದ ಸುಂದರ್ಲಾಲ್ ಬೋಗನ್ ಅವರು ಕೋವಿಡ್ನಿಂದ ನಿಧನ ಹೊಂದಿದ್ದು, ಇವರು 1973ರಲ್ಲಿ ಉತ್ತರ ಪ್ರದೇಶದ ಅಕ್ಷರ ಸಂರಕ್ಷಣಾ ಚಳವಳಿಯನ್ನು ಆರಂಭಿಸಿದ್ದರು. ಮೇ 22 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನ. 2021ರ ಧ್ಯೇಯವಾಕ್ಯ ವೇರ್ ಪಾರ್ಟ್ ಆಫ್ ಅ ಸೊಲ್ಯೂಷನ್ ಫಾರ್ ದ ನೇಚರ್. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಮೊದಲ ಬಾರಿಗೆ ಸೋಲಾರ್ ಆಧಾರಿತ ಹೆರಿಗೆ ಆಸ್ಪತ್ರೆಯನ್ನು ಆರಂಭಿಸಲಾಗಿದೆ. ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಮತ್ತು ಬಿಹಾರ ಹಾಗೂ ಹರಿಯಾಣದ ಮಾಜಿ ರಾಜ್ಯಪಾಲರಾಗಿದ್ದ ಜಗನ್ನಾಥ್ ಪಹಾಡಿಯಾ ನಿಧನ ಹೊಂದಿದ್ದಾರೆ. ವಿಶ್ವ ನೃತ್ಯ ಸಂಯೋಜನಾ ಪ್ರಶಸ್ತಿ 2020 ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಸುರೇಶ್ ಮುಕುಂದ್ ಭಾಜನರಾಗಿದ್ದಾರೆ. ಮೇ 23 ವಿಶ್ವ ಆಮೆ ದಿನ ಎಂದು ಆಚರಿಸಲಾಗುತ್ತದೆ. ಅಮೆರಿಕ ಆಮೆಗಳ ಸಂರಕ್ಷಣಾ ಸಂಸ್ಥೆ 1990ರಲ್ಲಿ ಈ ದಿನವನ್ನು ಹುಟ್ಟುಹಾಕಿತು. 2021ರ ಧ್ಯೇಯವಾಕ್ಯ ಟರ್ಟಲೆಸ್ ರಾಕ್ಸ್ ಎಂಬುದಾಗಿದೆ. ಭಾರತೀಯ ನೌಕಾಸೇನೆಯಲ್ಲಿ ಉಂಟಾಗಿರುವ ಆಮ್ಲಜನಕದ ಕೊರತೆಯನ್ನು ನೀಗಿಸಲು ಆಕ್ಸಿಜನ್ ರೀಸೈಕಲ್ ಸಿಸ್ಟಮ್ ಮರುಬಳಕೆ ವ್ಯವಸ್ಥೆಯನ್ನು ಆರಂಭಿಸಿದೆ. ಮೈಕ್ರೋಸಾಫ್ಟ್ ಕಂಪನಿಯ ಬ್ರೌಸರ್ ಆಗಿರುವ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನು 15 ಜೂನ್ 2022ರಲ್ಲಿ ಸ್ಥಗಿತಗೊಳಿಸುವುದಾಗಿ ಘೋಷಿಸಲಾಗಿದೆ. ಪ್ರಸ್ತುತ ಮೈಕ್ರೋಸಾಫ್ಟ್ CEO ಸತ್ಯ ನಾಡೆಲ್ಲಾ ಆಗಿದ್ದಾರೆ. ಭಾರತದ ಮೂಲದ ವಿದ್ಯಾರ್ಥಿನಿ ಅಸ್ವಿ ಭೂತಾನಿ ಅವರು ಆಕ್ಸ್ಫರ್ಡ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರಾದ ಖ್ಯಾತ ಬಾಕ್ಸಿಂಗ್ ತರಬೇತುದಾರ ಓಂ ಪ್ರಕಾಶ್ ಭಾರದ್ವಾಜ್ ನಿಧನ ಹೊಂದಿದ್ದಾರೆ. ಮೇ 24ನ್ನು ಹ್ಯಾಪಿ ಬ್ರದರ್ಸ್ ಡೇ ಎಂದು ಆಚರಿಸಲಾಗುತ್ತದೆ. 2021ರ ಧ್ಯೇಯವಾಕ್ಯ ಡೆಲಿವರಿಂಗ್ ಅ ಕಾಮನ್ ಫ್ಯೂಚರ್ ಆಗಿದೆ. ಕೋವಿಡ್-19 ರೋಗಿಗಳಿಗೆ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳನ್ನು ಆನ್ಲೈನ್ ಮೂಲಕ ಬುಕ್ಕಿಂಗ್ ಆಗಿ ಜಾರ್ಖಂಡ್ದ ಮುಖ್ಯಮಂತ್ರಿಯಾದ ಹೇಮಂತ್ ಸೊರೇನ್ ಅವರು ಅಮೃತ ವಾಹಿನಿ ಎಂಬ ವೆಬ್ಸೈಟ್ ಮತ್ತು ಆ್ಯಪ್ ಅನ್ನು ಪ್ರಾರಂಭಿಸಿ ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿಯಾಗಿದೆ. ಪರಮಾಣು ಶಕ್ತಿ ಆಯೋಗದ ಮಾಜಿ ಅಧ್ಯಕ್ಷ ಶ್ರೀಕುಮಾರ್ ಬ್ಯಾನರ್ಜಿ ನಿಧನ ಹೊಂದಿದ್ದಾರೆ. ಇವರಿಗೆ 2005ರಲ್ಲಿ ಪದ್ಮಶ್ರೀ ಮತ್ತು 1989ರಲ್ಲಿ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ದೊರೆತಿದೆ. ಭಾರತೀಯ ವಾಯುಪಡೆ ಆಯ್ಕೆಯಾದ ದೇಶದ ಮೊದಲ ಮಹಿಳಾ ಫ್ಲೈಟ್ ಟೆಸ್ಟ್ ಇಂಜಿನಿಯರಿಂಗ್ ಎಂಬ ಹೆಗ್ಗಳಿಕೆಗೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಆಶ್ರಿತಾ ವಿ. ಓಲೇಟಿ ಪಾತ್ರರಾಗಿದ್ದಾರೆ. ಹೈಬ್ರಿಡ್ ಅಕ್ಕಿ ತಳಿಯ ಪಿತಾಮಹ ಎಂದೇ ಖ್ಯಾತಿ ಹೊಂದಿರುವ ಚೀನಾದ ಅಕ್ಕಿ ವಿಜ್ಞಾನಿ ಯುವಾನ್ ಲಾಂಗ್ ಫಿಂಗ್ ನಿಧನವನ್ನು ಹೊಂದಿದ್ದಾರೆ. DRDO ಕೋವಿಡ್-19 ಪ್ರತಿಕಾಯದ ಪತ್ತೆ ಹಚ್ಚುವಿಕೆ ಕಿಟ್ DIP-COVAN ಅನ್ನು ಅಭಿವೃದ್ಧಿಪಡಿಸಿದೆ. ಮೇ 25ನ್ನು ವರ್ಲ್ಡ್ ಥೈರಾಯ್ಡ್ ಡೇ ಎಂದು 2008ರಿಂದ ಯುರೋಪಿಯನ್ ಥೈರಾಯ್ಡ್ ಅಸೋಸಿಯೇಷನ್ ಮತ್ತು ಅಮೆರಿಕ ಥೈರಾಯ್ಡ್ ಅಸೋಸಿಯೇಷನ್ ಆಚರಣೆಗೆ ತಂದವು. ಭಾರತದ ನರೇಂದ್ರನ್ ಬಾತ್ರಾ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಸತತ 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರಾಜೀವ್ ಬನ್ಸಾಲ್ ಅವರನ್ನು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನ CEO ಆಗಿ ನೇಮಿಸಲಾಗಿದೆ.